ಲೇಡಿಹಿಲ್ ವೃತ್ತಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿಡಬೇಕೆಂಬುದು ಬಿಜೆಪಿ ಮಹಾನಗರ ಪಾಲಿಕೆಯ ನಿರ್ಣಯ. ಕಾನೂನುಬದ್ಧವಾಗಿ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿ ಅದು ಅಂತಿಮ ಹಂತದಲ್ಲಿದೆ. ವೃತ್ತಕ್ಕೆ ನಾರಾಯಣ ಗುರುಗಳ ಹೆಸರು ಅಧಿಕೃತವಾಗಿ ಶೀಘ್ರದಲ್ಲೇ ಆಗಬೇಕು. ಅದೊಂದು ಸುಂದರವಾದ ನಾಮಕರಣ ಕಾರ್ಯಕ್ರಮ ಆಗಬೇಕು ಎಂದು ಸಚಿವ ವಿ ಸುನಿಲ್ ಕುಮಾರ್ ಹೇಳಿದರು. ಅವರು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದರು. ಲೇಡಿ ಹಿಲ್ ವೃತ್ತಕ್ಕೆ ನಾರಾಯಣ ಗುರುಗಳ ಹೆಸರನ್ನ ಇಡಬೇಕು ಅನ್ನುವಂಥದ್ದು ಬಿಜೆಪಿ ಮಹಾನಗರ ಪಾಲಿಕೆಯ ನಿರ್ಣಯ. ಇದು ಮೊದಲಿಂದನೂ ಕೂಡ ನಮ್ಮ ಬದ್ಧತೆ. ಈ ಸರ್ಕಲ್ಗೆ ನಮ್ಮ ಹೆಸರು ನಾರಾಯಣ ಗುರುಗಳ ಹೆಸರು ಇಡಬೇಕು ಅನ್ನುವಂಥದ್ದು ನಮ್ಮ ಅಂತರಂಗದಲ್ಲಿರುವಂಥ ಸಂಗತಿ. ಇದರಲ್ಲಿ ಯಾವುದೋ ರಾಜಕಾರಣ ಇಲ್ಲ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಕಾನೂನುಬದ್ಧವಾಗಿ ಅದನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ನಾಮಕರಣ ಮಾಡಬೇಕು ಅಂದರೆ ಮರುದಿವಸವೇ ನಾವು ಬೋರ್ಡನ್ನು ಹಾಕಿಬಿಡ್ಬೋದಿತ್ತು. ಆದರೆ ವೇದವ್ಯಾಸರು ಮತ್ತು ಉಳಿದಂಥ ನಮ್ಮೆಲ್ಲ ಕಾರ್ಪೊರೇಟರ್ಗಳು ಅದನ್ನು ಕಾನೂನುಬದ್ಧವಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಕಳಿಸಿ ಅದು ಅಂತಿಮ ಹಂತದಲ್ಲಿದೆ. ಈ ನಡುವೆ ಯಾರೋ ಬೋರ್ಡ್ ಹಾಕಿದ್ದಾರೆ ಅಂದರೆ ಅದಕ್ಕೆ ನಮ್ಮದೇನು ಆಕ್ಷೇಪಣೆ ಏನಿಲ್ಲ. ನಾರಾಯಣ ಗುರುಗಳ ವೃತ್ತದ ಹೆಸರನ್ನು ಅಧಿಕೃತವಾಗಿ ಬೇಗ ಆಗಬೇಕು, ಅದೊಂದು ಸುಂದರವಾಗಿ ಅದರ ನಾಮಕರಣದ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದೆ. ಅತ್ಯಂತ ಶೀಘ್ರವಾಗಿ ಅದನ್ನು ಮಾಡ್ತಾರೆ. ಗಣರಾಜ್ಯೋತ್ಸವ ಸ್ತಬ್ಧಚಿತ್ರಕ್ಕೆ ಸಂಬಂಧಿಸಿದಂತೆ ಅಲ್ಲಿದ್ದಂತಹ ಉನ್ನತ ಸಮಿತಿ ಪ್ರತಿ ವರ್ಷ ಒಂದೊಂದು ಆಯಾಮಗಳಲ್ಲಿ ಸ್ತಬ್ಧಚಿತ್ರಗಳನ್ನು ಮಾಡಬೇಕು ಎಂದು ಹೇಳಿದೆ. ಈ ವರ್ಷ ಅಮೃತ ಮಹೋತ್ಸವದ ಆಯಾಮದಲ್ಲಿ ಸ್ತಬ್ಧಚಿತ್ರಗಳನ್ನು ಕಳುಹಿಸಬೇಕು ಎಂದು ಹೇಳಿದೆ. ಯಾವ ತೀರ್ಮಾನವನ್ನ ಸಮಿತಿ ಹೇಳುತ್ತದೋ ಅದಕ್ಕೆ ಪೂರಕವಾದಂತಹ ಸ್ತಬ್ಧಚಿತ್ರವನ್ನು ಕಳುಹಿಸುವಂಥದ್ದು. ಇದು ಗೊತ್ತಿದ್ರೂ ಕೂಡ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ರಾಜಕಾರಣಗೊಳಿಸಬೇಕು ಎಂಬ ಕಾರಣಕ್ಕಾಗಿ ತಪ್ಪನ್ನ ತಾನೇ ಮಾಡಿ ಅದಕ್ಕೆ ರಾಜಕೀಯ ತಿರುವು ಕೊಡುವಂತಹ ಕೆಲಸವನ್ನ ಮಾಡುತ್ತಿದೆ. ನಾರಾಯಣ ಗುರುಗಳನ್ನ ರಾಜಕೀಯವಾಗಿ ಬಳಸಿಕೊಳ್ಳಬೇಕು ಎಂದು ಬಿಜೆಪಿ ಯಾವತ್ತೂ ಯೋಚನೆ ಮಾಡಿಲ್ಲ. ನಾವು ಹಿಂದೆಯೂ ನಾರಾಯಣ ಗುರುಗಳನ್ನ ರಾಜಕಾರಣಕ್ಕೆ ಬಳಸಿಲ್ಲ, ಮುಂದೆಯೂ ಬಳಸುವುದಿಲ್ಲ ಎಂದು ಸಚಿವ ವಿ ಸುನಿಲ್ ಕುಮಾರ್ ಹೇಳಿದರು. ರಿಪಬ್ಲಿಕ್ ಡೇನ ಸ್ತಬ್ಧ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ಒಂದು ಉನ್ನತ ಸಮಿತಿ, ಸರ್ಕಾರ ಅಲ್ಲ, ಅಲ್ಲಿರುವಂಥ ಉನ್ನತ ಸಮಿತಿ ಪ್ರತಿ ವರ್ಷ ಒಂದೊಂದು ಆಯಾಮಗಳಲ್ಲಿ ಸ್ತಬ್ಧ ಚಿತ್ರಗಳನ್ನು ಮಾಡಬೇಕು ಅಂತ ಹೇಳಿದೆ. ಈ ವರ್ಷ ಅಮೃತ ಮಹೋತ್ಸವದ ಆಯಾಮದ ಹಿನ್ನೆಲೆಯಲ್ಲಿ ಸ್ತಬ್ಧ ಚಿತ್ರಗಳನ್ನು ಕಳಿಸಬೇಕು ಅಂತ ಹೇಳಿದ್ರೆ ಕಳಿಸುತ್ತೆ. ಮುಂದಿನ ವರ್ಷ ಯಾವ ಆಯಾಮದಲ್ಲಿ ಸ್ತಬ್ಧ ಚಿತ್ರ ಕಳಿಸಬೇಕು ಅನ್ನೋದು ಆ ಸಮಿತಿ ತೀರ್ಮಾನ ಮಾಡುತ್ತೆ. ಮುಂದಿನ ವರ್ಷ ಗೊತ್ತಿಲ್ಲ, ಪ್ರವಾಸೋದ್ಯಮ ಮಾಡ್ತಾರೋ, ಫಾರೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅಧ್ಯಾತ್ಮ ಅಂತ ಮಾಡಿದರೆ ಅದನ್ನು ಕಳಿಸ್ಲಿಕ್ಕೆ ನಮಗೆ ಸುಲಭ ಆಗುತ್ತೆ. ಯಾವ ತೀರ್ಮಾನವನ್ನು ಸಮಿತಿ ಮಾಡುತ್ತೋ ಅದಕ್ಕೆ ಪೂರಕವಾಗಿ ಸ್ತಬ್ಧ ಚಿತ್ರಗಳನ್ನು ಕಳಿಸಬೇಕಾಗಿರುವಂಥದ್ದು. ಇದು ಗೊತ್ತಿದ್ರೂ ಕೂಡ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಇದನ್ನು ರಾಜಕಾರಣಗೊಳಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ತಪ್ಪನ್ನು ತಾನೇ ಸರ್ಕಾರ ಮಾಡಿ ಅದಕ್ಕೆ ರಾಜಕೀಯ ತಿರುವನ್ನು ಕೊಡುವಂಥ ಪ್ರಯತ್ನ ಮಾಡಿದೆ. ಕೇರಳದ ಜನರು ಬುದ್ಧಿವಂತರಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಕೂಡ ಅದಕ್ಕಿಂತ ಹೆಚ್ಚು ಬುದ್ಧಿವಂತರಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ತಾರೆ, ಅದನ್ನು ನಾವು ಕೆಲಸ ಮಾಡ್ತೇವೆ. ಮತ್ತು ನಾರಾಯಣ ಗುರುಗಳನ್ನು ರಾಜಕೀಯವಾಗಿ ಬಳಸ್ಕೊಳ್ಬೇಕು ಅಂತೇಳಿ ಬಿಜೆಪಿ ಯಾವತ್ತೂ ಕೂಡ ಯೋಚನೆಯನ್ನು ಮಾಡಲಿಲ್ಲ. ನಾರಾಯಣ ಗುರುಗಳು ಯಾವ ಸಮಾಜ ಸುಧಾರಣೆಯನ್ನು ಸಂಘರ್ಷ ಇಲ್ಲದಂತೆ ಮಾಡಿದ್ರೋ ಆ ರೀತಿಯಾದಂಥ ಸಮಾಜದ ಪರಿವರ್ತನೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆ ನಡವಳಿಕೆಯಲ್ಲಿ ನಮ್ಮ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥವ್ರು. ನಾವು ಮುಂದೆಯೂ ರಾಜಕಾರಣಕ್ಕೆ ನಾರಾಯಣ ಗುರುಗಳನ್ನು ಬಳಸೋದಿಲ್ಲ, ಹಿಂದೆನೂ ಬಳಸಿಲ್ಲ, ಮುಂದೆನೂ ಬಳಸೋದಿಲ್ಲ. ಅವರ ಆದರ್ಶಗಳು ಯಾವುದಿದೆ ಅದನ್ನು ಸರ್ಕಾರದಲ್ಲಿ ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಆದರ್ಶಗಳನ್ನು ಸರ್ಕಾರದಲ್ಲಿ ಅನುಷ್ಠಾನ ತರುವಂಥ ಪ್ರಯತ್ನ ಮಾಡ್ತೇವೆ. ಈ ಸಂದರ್ಭದಲ್ಲಿ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭಾರತ್ ಶೆಟ್ಟಿ, ಉಮಾನಾಥ್ ಕೋಟ್ಯಾನ್, ಬಿಜೆಪಿ ಅಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ, ಪಾಲಿಕೆಯ ಸದಸ್ಯರುಗಳು, ಬಿಜೆಪಿ ಮುಖಂಡರು ಜೊತೆಗಿದ್ರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nav Bharat Circle, Mangalore.